ಮಂಗಳೂರಿನ ಮಂಕಿ ಮೆಹೆಂ ಫೈಟ್ ಕ್ಲಬ್ ಅಂಡ್ ಫಿಟ್ನೆಸ್ ಸೆಂಟರ್ ವತಿಯಿಂದ ಪ್ರೊ ಇಂಡಿಯಾ ಮುಯ್ ಥಾಯ್ ಲೀಗ್ 2019 ಸಹಭಾಗಿತ್ವದಲ್ಲಿ ಕರ್ನಾಟಕದ ಪ್ರಥಮ ಸೀನಿಯರ್ ನ್ಯಾಷನಲ್ ಮುಯ್ ಥಾಯ್ ಚಾಂಪಿಯನ್ಶಿಪ್ 2019 ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಉದ್ಘಾಟನೆಗೊಂಡಿತು. ನಗರದ ಕರಾವಳಿ ಉತ್ಸವ ಮೈದಾನದಲ್ಲಿ 5 ದಿನಗಳ ಕಾಲ ನಡೆಯಲಿರುವ ಸೀನಿಯರ್ ನ್ಯಾಷನಲ್ ಮುಯ್ ಥಾಯ್ ಚಾಂಪಿಯನ್ಶಿಪ್ 2019 ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮುಯ್ ಥಾಯ್ ಕ್ರೀಡೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಪ್ರಸಿದ್ಧಿಯಾಗುತ್ತಿದೆ. ಅದರಲ್ಲೂ ಕರ್ನಾಟಕದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕ್ರೀಡೆಯನ್ನ ಆಯೋಜಿಸುತ್ತಿರುವುದು ತುಂಬಾ ಸಂತೋಷ. ಇದನ್ನ ಆಯೋಜನೆ ಮಾಡಿದ ಮತ್ತು ಭಾಗವಹಿಸಲು ಬಂದಿರುವ ವಿವಿಧ ರಾಜ್ಯದ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ರು. ಅದ್ರ ಜೊತೆಗೆ ಈಗ ನಮ್ಮ ದೇಶದಲ್ಲಿ ಇದು ಹೊಸದಾಗಿ ತುಂಬ ಪಾಪ್ಯುಲರೈಸ್ ಆಗ್ತಿದೆ. ಅದರಲ್ಲೂ ಸಹ ನಮ್ಮ ರಾಜ್ಯದಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ನಾವು ಪಯನಿಯರ್ಸ್ ಆಗಿದ್ದೀವಿ ಅಂತ ತಿಳ್ಕೊಂಡು ತುಂಬ ಸಂತೋಷ ಆಯಿತು. ಇವತ್ತು ಇಟ್ಸ್ ಅ ವೆರಿ ಎಕ್ಲೆಕ್ಟಿಕ್ ಅಟ್ಮಾಸ್ಫಿಯರ್, ತುಂಬ ಯುನೀಕ್ ಆಗೂ ಇದೆ. ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತಿನ ದಿನ ಇಲ್ಲಿ ಇನಾಗ್ರೇಷನ್ಗೆ ಬಂದಿರೋದಕ್ಕೆ. ಆ್ಯಂಡ್ ಈ ಆರ್ಗನೈಸ್ ಮಾಡಿರೋರೆಲ್ಲರಿಗೂ ಮತ್ತು ಇಲ್ಲಿ ಬಂದಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ಬಳಿಕ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಸೀನಿಯರ್ ನ್ಯಾಷನಲ್ ಮುಯ್ ಥಾಯ್ ಚಾಂಪಿಯನ್ಶಿಪ್ 2019 ನಡೆಯುತ್ತಿರುವುದು ಮಂಗಳೂರಿನವರ ಭಾಗ್ಯ. ಈ ಮುಯ್ ಥಾಯ್ ಕ್ರೀಡೆಯಲ್ಲಿ ಅದೆಷ್ಟೋ ದೇಶ ವಿದೇಶದಲ್ಲಿ ಮಂಗಳೂರಿಗೆ ಕೀರ್ತಿ ತಂದಿದ್ದಾರೆ. ಇಂದು ಮಂಗಳೂರಿಗರೇ ಈ ಟೂರ್ನಮೆಂಟ್ ಅನ್ನ ಆಯೋಜಿಸಿರುವುದು ನಮಗೆ ಹೆಮ್ಮೆ ಎಂದು ಹೇಳಿದರು. ಈ ಮುಯ್ ಥಾಯಲ್ಲಿ ಸ್ಪರ್ಧೆಯಲ್ಲಿದ್ದಂಥ ಅದೆಷ್ಟೋ ಕ್ರೀಡಾಪಟುಗಳು ದೇಶದ ಹಲವು ಭಾಗಗಳಲ್ಲಿ ಹೋಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಂಗಳೂರಿನ ಹೆಸರನ್ನು ಉನ್ನತ ಶಿಖರಕ್ಕೆ ಏರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಇವತ್ತು ಮಂಗಳೂರಿನ ಕಡೆಯಿಂದ ಇಷ್ಟೊಂದು ಅದ್ಧೂರಿ ರೀತಿಯಲ್ಲಿ ಭಾಳ ಯಶಸ್ವಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ದೇಶದಿಂದ ಎಲ್ಲ ರಾಜ್ಯದ ಕ್ರೀಡಾಪಟುಗಳು ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಲವು ಮಂಗಳೂರಿನ ಗಣ್ಯರು ಗೌರವಾನ್ವಿತರು ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಟೂರ್ನಮೆಂಟ್ ಆಯೋಜಕರಾದ ರಾಜ್ಗೋಪಾಲ್ ರೈ ಅವರು ಮಾತನಾಡಿ, ಮುಯ್ ಥಾಯ್ ಚಾಂಪಿಯನ್ಶಿಪ್ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ನಡೆಯುತ್ತಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ದೇಶದ ಸುಮಾರು 27 ರಾಜ್ಯದ 400ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಇನ್ನು 5 ದಿನಗಳ ಕಾಲ ಈ ಟೂರ್ನಮೆಂಟ್ ನಡೆಯಲಿದೆ. ನವೆಂಬರ್ 24ರಂದು ವಿಶೇಷ ಫೈಟ್ ನಡೆಯಲಿದೆ ಎಂದು ಟೂರ್ನಮೆಂಟ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ನಮ್ಮ ರಾಷ್ಟ್ರದ 27 ರಾಜ್ಯಗಳಿಂದ ಕ್ರೀಡಾಳುಗಳು ಬಂದಿದ್ದಾರೆ. ಇವತ್ತಿನಿಂದ ಸತತವಾಗಿ 5 ದಿವಸ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ 24ನೇ ತಾರೀಕಿನಂದು ನಮ್ಮ ದೇಶದ ಅತ್ಯುತ್ತಮ ಕ್ರೀಡಾಪಟುಗಳಾದ 12 ಜನರದ್ದು ಬೆಲ್ಟಿಗೆ ಬೇಕಾಗಿ ಫೈಟ್ ಇದೆ, ಫ್ರೀ ಸ್ಟೈಲ್ ಫೈಟ್. ಅದರಲ್ಲಿ ಕೈಗೆ ಮತ್ತು ಗ್ಲೌಸ್ ಹಾಕಿ ಮತ್ತು ಯಾವುದೇ ರೀತಿಯ ರಕ್ಷಾ ಕವಚಗಳಿಲ್ಲದೆ ಮಾಡುವಂಥ ಒಂದು ದೊಡ್ಡ ಪಂದ್ಯಾಟ. ಅದನ್ನು ಸಹ ಅದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಇಷ್ಟರವರೆಗೆ ನಡೆಯಲಿಲ್ಲ. ಅದೇ ರೀತಿ ಇದೀಗ ಎಲ್ಲ ರಾಜ್ಯಗಳಿಗೆ ಬಂದಂಥ ಅದು ಸಹ ಅಸ್ಸಾಮಿನವರೆಲ್ಲ 1 ವಾರಕ್ಕಿಂತ ಮೊದಲೇ ಇಲ್ಲಿ ಬಂದಿದ್ದಾರೆ. ಅಂದರೆ ಇಲ್ಲಿಯ ಹವಾಮಾನಕ್ಕೆ ಅವ್ರಿಗೆ ಹೊಂದಿಕೊಳ್ಳಿಕ್ಕೆ ಬೇಕಾಗಿ. ಹಾಗೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನವರು ಈ ಕ್ರೀಡಾಕೂಟಕ್ಕೆ ಒಳ್ಳೆ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸೇರಿದಂತೆ ಗಣ್ಯರು ರಿಬ್ಬನ್ ಕತ್ತರಿಸಿ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮುಯ್ ಥಾಯ್ನ ಪ್ರದರ್ಶನ ಫೈಟ್ ಅನ್ನ ವೀಕ್ಷಿಸಿದ್ರು. Now they are starting the fights using their techniques. 2 elbows, 2 legs and 2 knees. This is the 8 shastras of the body which are used very potentially to their opponent. This is a very dangerous game. You might have seen in the K1 and other sports also. As per the demonstration, due to the safety of the players, we are not showing their full power.
and the white. This is the efficiency of their practice. ಈ ಸಂದರ್ಭ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿಎಸ್ ಹರ್ಷ, ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಎಸ್ ಸದಾನಂದ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲುತ್ಪಾದಕರು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ, ಮಲ್ಬರ್ ಗೋಲ್ಡ್ನ ಮಾಲಕರಾದ ಕರುಣಾಕರನ್, ವಕೀಲರಾದ ರಾಘವೇಂದ್ರ ರಾವ್, ಆರ್ಎಸ್ಎಸ್ ಸಂಚಾಲಕ ಸುನಿಲ್ ಆಚಾರ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಅಧಿಕಾರಿ, ನಟ ರೂಪೇಶ್ ಶೆಟ್ಟಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.